ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಚಾಲನೆ ನೀಡಲಿದ್ದು, ಅದರಂತೆ ಸರ್ಕಾರದ ನಿರ್ದೇಶನದಂತೆ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ಅಧ್ಯಕ್ಷರೇ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವುದರಿಂದ ದಯವಿಟ್ಟು ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಕೂಡ ಈ ದಿನ ವೇದಿಕೆಯ ಮೇಲೆ ಬಂದು ಒಂದು ಅಧ್ಯಕ್ಷರಿಗೆ ಅಧಿಕೃತವಾಗಿ ಚಾಲನೆ ನೀಡಲು ಸಹಕರಿಸಬೇಕಾಗಿ ನಾನು ಎಲ್ಲ ಸದಸ್ಯರಿಗೆ ನಾನು ವಿನಂತಿ ಮಾಡಿದ್ದೇನೆ.
ಕೊಡುವುದು. ಈ ಸಂವಿಧಾನ ಪ್ರಕಾರ ನಾವೆಲ್ಲ ನಡೆದರೆ ನಮ್ಮ ಊರು ನಮ್ಮ ಮನೆ ಸ್ವರ್ಗ ಆಗುತ್ತೆ. ಸಂವಿಧಾನ ಪ್ರಕಾರ ನಾವು ನಡೆದರೆ ನಮ್ಮ ಮನೆ ನಮ್ಮ ಊರು ಸ್ವರ್ಗ ಆಗುತ್ತೆ. ಧನ್ಯವಾದಗಳು. ನೇರವಾಗಿ ಗೃಹಲಕ್ಷ್ಮಿ ಕಾರ್ಯಕ್ರಮದ ಉದ್ಘಾಟನೆಗೆ ತಾವು ಬಂದಿದ್ದೀರಿ. ಇದು ಬಹಳ ದೊಡ್ಡ ಶಕ್ತಿ ಸಂಗಮ ಆಗಿದೆ. ಇಲ್ಲಿ ಬಂದವರೆಲ್ಲರೂ ಮಹಿಳೆಯರು. ನಮ್ಮ ಪುರುಷರು ಕೆಲವರು ಬಂದಿರುವುದು. ಮಹಿಳೆ ಅಂದರೆ ದೊಡ್ಡ ಶಕ್ತಿ. ಈ ಶಕ್ತಿಯಿಂದ ನಮ್ಮ ಹರೇಕಾಳವನ್ನು ಇಡೀ ಜಗತ್ತು ನೋಡುವ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಉಂಟು. ಅದು ಹೇಗೆ ಅಂತ ಹೇಳ್ತೇನೆ. ಸ್ತ್ರೀ ಶಕ್ತಿ ನಮ್ಮ ಶಕ್ತಿ. ನಮ್ಮ ಶಕ್ತಿ ಹೇಳಿ. ಸ್ತ್ರೀ ಶಕ್ತಿ ನಮ್ಮ ಶಕ್ತಿ. ಜೋರಾಗಿ ಹೇಳಿ. ಸ್ತ್ರೀ ಶಕ್ತಿ ನಮ್ಮ ಶಕ್ತಿ. ಎರಡನೇದು ಸಂಸಾರದ ಶಕ್ತಿ. ಸ್ತ್ರೀ ಶಕ್ತಿ. ಮೂರನೇದು ಸಮಾಜದ ಶಕ್ತಿ. ಸ್ತ್ರೀ ಶಕ್ತಿ. ನಾಲ್ಕನೇದು ದೇಶದ ಶಕ್ತಿ. ಸ್ತ್ರೀ ಶಕ್ತಿ. ಐದನೇದು ವಿಶ್ವದ ಶಕ್ತಿ. ಸ್ತ್ರೀ ಶಕ್ತಿ. ಕೆಲವು ಮೌನವಾಗಿ ಕೂತಿದ್ದಾರೆ. ಇದು ನಿಮ್ಗೆ ಗೊತ್ತಿರಲಿ. ಸ್ತ್ರೀ ಶಕ್ತಿ ನಮ್ಮ ಶಕ್ತಿ, ಸಂಸಾರದ ಶಕ್ತಿ, ಸಮಾಜದ ಶಕ್ತಿ, ದೇಶದ ಶಕ್ತಿ, ವಿಶ್ವದ ಶಕ್ತಿ. ಈ ವಿಶ್ವದ ಶಕ್ತಿಯಾಗಿರುವ ನೀವು ಇವತ್ತು ಒಂದು ಸಂಕಲ್ಪ ಮಾಡಬೇಕು. ಅದು ಏನಂದ್ರೆ ನಮ್ಮ ಮನೆಯಲ್ಲಿ ನಾವು ನಂಬಿದ ದೇವರು ನೆಲೆಯಾಗಬೇಕು. ನಮ್ಮ ಗ್ರಾಮದಲ್ಲಿ ನಾವು ನಂಬಿದ ದೈವಗಳು ನೆಲೆಯಾಗಬೇಕು. ನಮ್ಮ ಗ್ರಾಮದಲ್ಲಿ ಯಾರಿಗೂ ಕ್ಯಾನ್ಸರ್ ಅಂತ ಕಾಯಿಲೆ ಬರಬಾರದು. ನಮ್ಮಲ್ಲಿರುವ ಎಲ್ಲರ ಆಯುಷ್ಯ 100 ವರ್ಷಕ್ಕಿಂತ ಹೆಚ್ಚಾಗಬೇಕು. ನಮ್ಮ ಊರಿನ ಜನರಿಗೆ ಆಗಾಗ ಆಸ್ಪತ್ರೆಗೆ ಹೋಗುವ ಚಾನ್ಸ್ ಬರಬಾರದು. ಅದಕ್ಕೊಂದು ದಾರಿ ಹೇಳುತ್ತೇನೆ, ಗುರ್ತು ಹೇಳುತ್ತೇನೆ, ಎಲ್ಲರೂ ಕೇಳಿಸ್ಕೊಳ್ಳಿ. ಇವತ್ತು ನಿಮಗೆ ಹಣ ಬರ್ಬೋದು 2,000 ತಿಂಗಳು. ಆದ್ರೆ ನಮ್ಮ ಊರಿನ ಮನೆಯಲ್ಲಿ ಗಂಭೀರ ರೋಗದವರು, ಕ್ಯಾನ್ಸರ್ ರೋಗಿಗಳು ಇದ್ದರೆ ಎಷ್ಟು ಕಷ್ಟ. ನಮ್ಮ ಮನೆಗೆ ಕ್ಯಾನ್ಸರ್ ಬರಬಾರದು, ಯಾವುದೇ ದೊಡ್ಡ ರೋಗಗಳು ಬರಬಾರದು ಅಂತ ಆದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಊರಿನಲ್ಲಿ ಸ್ವಚ್ಛತೆ ಬೇಕು. ಸ್ವಚ್ಛತೆಯೇ ಸಮೃದ್ಧಿ. ಸ್ವಚ್ಛತೆಯೇ ಎಲ್ಲರೂ ಹೇಳಿ, ನಿಮಗೆ ಸಮೃದ್ಧಿ ಬರ್ತದೆ. ಸ್ವಚ್ಛತೆಯೇ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸ್ವಚ್ಛತೆ ಎಲ್ಲಿದೆಯೋ ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಸ್ವಚ್ಛತೆಯೇ ಸಮೃದ್ಧಿ. ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಕಸ, ನಮ್ಮ ಮನೆಯಲ್ಲಿ ಕಸ ಉತ್ಪತ್ತಿ ಆಗ್ತದೆ. ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ. ಹಸಿ ಕಸ ಅಂದ್ರೆ ಯಾವುದು? ಅದು ಕರಗುವ ಕಸ, ತುಂಬಾ ಅಪಾಯ ಇಲ್ಲ. ಹಸಿ ಕಸ ಅದು ಕರಗುತ್ತದೆ, ಹಸಿ ಕಸ. ಒಣ ಕಸ ಅಂದ್ರೆ ಯಾವುದು? ಪ್ಲಾಸ್ಟಿಕ್ ಮತ್ತಿತರ ಪೇಪರು. ಅದು ಅಪಾಯಕಾರಿ ಕಸ ಅಂದ್ರೆ ಯಾವುದು? ಈ ಪ್ಯಾಡ್, ಪ್ಯಾಂಪರ್ಸು, ಔಷಧಿಗೂ ಸಂಬಂಧಪಟ್ಟದ್ದು, ಈ ಬ್ಯಾಟ್ರೀಸ್ ಅಲ್ಲೆಲ್ಲ ಗ್ಲಾಸು, ಚೂರು, ಇದೆಲ್ಲ ಅಪಾಯಕಾರಿ ಕಸ. ಈಗ ನಮಗೆ ಬಹಳ ಮುಖ್ಯವಾಗಿರುವುದು ಹಸಿ ಕಸ, ಒಣ ಕಸ. ಹಸಿ ಕಸ, ಒಣ ಕಸ. ಪ್ಲಾಸ್ಟಿಕ್ ಮತ್ತಿತರ ಕಸಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ತಪ್ಪು, ಪಾಪ, ದೋಷ, ಶಾಪ. ಪ್ಲಾಸ್ಟಿಕ್ ಮತ್ತಿತರ ಕಸವನ್ನು ಸುಟ್ಟರೆ ಅದರ ಹೊಗೆ ಬರ್ತದೆ. ಆ ಹೊಗೆ ವಿಷದ ಹೊಗೆ, ಕ್ಯಾನ್ಸರ್ ಹೊಗೆ, ಗರ್ಭದಲ್ಲಿರುವ ಶಿಶುವನ್ನು ಅಂಗವಿಕಲವಾಗಿ ಮಾಡುವ ಹೊಗೆ. ಆ ಹೊಗೆಯನ್ನು ನಾವು ಉಸಿರಾಟ ಮಾಡಿದರೆ ಕ್ಯಾನ್ಸರ್ ಬರುತ್ತದೆ, ಅಂಗವಿಕಲ ಮಕ್ಕಳು ಹುಟ್ಟುತ್ತಾರೆ, ನಮ್ಮ ಆಯುಷ್ಯ ಕಡಿಮೆ ಆಗ್ತದೆ, ತರತರದ ಕಾಯಿಲೆಗಳು ಬರುತ್ತವೆ ಪ್ಲಾಸ್ಟಿಕ್ ಹೊಗೆಯಿಂದ. ಅದಕ್ಕಾಗಿ ಇವತ್ತು ನಾವು ನಮ್ಮ ಮನೆಗಳಲ್ಲಿ ಕೆಲವರು ಬೇಗ ಒಲೆ ಹೊತ್ತಿಸಲಿಕ್ಕೆ ಪ್ಲಾಸ್ಟಿಕ್ ಹಾಕಿ ಸುಡುತ್ತೇವೆ. ಬಿಸಿ ನೀರಿಗೆ ಕಾಣಲಿಕ್ಕೆ ಪ್ಲಾಸ್ಟಿಕ್ ಹಾಕುತ್ತೇವೆ. ಹಾಲು ತರ್ತೇವೆ, ಹಾಲು ನಮ್ಮ ಕುಡಿತೇವೆ, ಪ್ಲಾಸ್ಟಿಕ್ ಬೆಂಕಿಯಲ್ಲಿ ಹಾಕುತ್ತೇವೆ, ಅದರ ಹೊಗೆ ಬರ್ತದೆ. ಆ ಹೊಗೆ ಬಂದ್ರೆ ಕೆಮ್ಮು ಬರುತ್ತದೆ, ಅದು ವಿಷದ ಹೊಗೆ. ದಯವಿಟ್ಟು ಇವತ್ತು ಇಲ್ಲಿದ್ದವರು ಇವತ್ತಿನಿಂದ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಕಸವನ್ನು ಸುಡಲೇಬೇಡಿ. ಹೊಗೆ ಅದು ವಿಷದ ಹೊಗೆ. ಅಣುಬಾಂಬು ತರಹ ಪ್ಲಾಸ್ಟಿಕ್ ಹೊಗೆ ಒಂದು ವಿಷದ ಹೊಗೆ. ಪ್ಲಾಸ್ಟಿಕ್ ಬಾಂಬು ತರ. ಅದಕ್ಕಾಗಿ ಪ್ಲಾಸ್ಟಿಕ್ ಕಸ ಸುಡಬಾರದು, ಬಿಸಾಡಬಾರದು. ಅದು ಬಿಸಾಡಿದರೆ ಭೂಮಿ ಮೇಲೆ ಬಿದ್ದರೆ ಅದರ ಬಿಸಿಲಿಗೆ ಅದರ ಬಣ್ಣ ಬದಲಾಗ್ತದೆ, ಅದರ ವಿಷ ವಾತಾವರಣಕ್ಕೆ ಸೇರುತ್ತದೆ. ನೀರಿಗೆ ಹಾಕಿದ್ರೆ ಪ್ಲಾಸ್ಟಿಕ್ ಹೊಟ್ಟೆಯ ವಿಷ ನೀರಿಗೆ ಬರ್ತದೆ. ಇವತ್ತು ಈ ಪ್ಲಾಸ್ಟಿಕ್ ಅನ್ನು ಅಲ್ಲಿ ಇಲ್ಲಿ ಬಿಸಾಡುವುದರಿಂದ, ಸುಡುವುದರಿಂದ ಪ್ಲಾಸ್ಟಿಕ್ನ ವಿಷ ನೀರಿಗೆ ಸೇರಿದೆ, ಮಣ್ಣಿಗೆ ಸೇರಿದೆ. ಪ್ಲಾಸ್ಟಿಕ್ನ ವಿಷ ನೀರಿಗೆ, ಮಣ್ಣಿಗೆ ಸೇರಿದ್ರೆ ಅದು ನಮ್ಮ ಆಹಾರಕ್ಕೆ, ತರಕಾರಿಗೆ, ಎಲ್ಲದಕ್ಕೂ ಸೇರಿಕೊಳ್ಳುತ್ತದೆ. ನಾವು ಬಿಸಾಡಿದ ಪ್ಲಾಸ್ಟಿಕ್ ಅನ್ನು ದನ, ಆಡು ಎಲ್ಲ ತಿನ್ನುತ್ತದೆ. ದನದ ಹಾಲು ಕೂಡ ವಿಷ ಆಗ್ತದೆ. ನಾವು ಬಿಸಾಡಿದ ಪ್ಲಾಸ್ಟಿಕ್ ತೋಡಿನ ಮೂಲಕ ಸಮುದ್ರಕ್ಕೆ ಹೋಗ್ತದೆ,
ಮೀನು ಅದನ್ನು ತಿನ್ನುತ್ತದೆ, ಮೀನು ವಿಷ ಆಗ್ತದೆ. ಇವತ್ತು ಪ್ಲಾಸ್ಟಿಕ್ ಹತ್ತಿಂದಾಗಿ ಹಾಲು, ಆಹಾರ, ಮೀನು, ಮಾಂಸ, ಮೊಟ್ಟೆ ಎಲ್ಲವೂ ವಿಷಮಯ ಆಗಿದೆ. ಇವತ್ತು ನಾವು ಇಲ್ಲಿದ್ದವರು ಒಂದು ಸಂಕಲ್ಪ ಮಾಡಬೇಕು, ಇವತ್ತಿಂದ ನಾನು ನನ್ನ ಮನೆಯ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದಿಲ್ಲ, ಸುಡುವುದಿಲ್ಲ. ಹಸಿ ಕಸವನ್ನು ಗ್ರಾಮ ಪಂಚಾಯತ್ನವರು ಕೊಟ್ಟ ಬಕೆಟ್ಗೆ ಹಾಕುತ್ತೇನೆ, ಒಣ ಕಸವನ್ನು ಚೀಲಕ್ಕೆ ಹಾಕುತ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಮೂರನೆಯದು ಪ್ಯಾಡ್ ಪ್ಯಾಂಪರ್ಸ್. ಪ್ಯಾಡ್ ಪ್ಯಾಂಪರ್ಸ್ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಏನ್ ಮಾಡಬೇಕು, ಆದಷ್ಟು ನೀವೇ ಅದನ್ನು ಸ್ವಲ್ಪ ಜಾಗ ಇದ್ದರೆ ಒಂದು ಗುಂಡಿ ತೆಗೆದು ಅದಕ್ಕೆ ಹಾಕಿ ಸ್ವಲ್ಪ ಮಣ್ಣು ಹಾಕಿ. ಜಾಗವಿಲ್ಲದವರು ಅದನ್ನು ಬೇರೆ ಕಟ್ಟಿ ಇಡಿ, ಗ್ರಾಮ ಪಂಚಾಯತ್ ತಿಳಿಸಿ ಅದನ್ನು ಹೇಗೆ ವಿಸ್ತೃತ ಮಾಡುವುದು ಮುಂದೆ ನಿಮಗೆ ತಿಳಿಸುತ್ತೇವೆ. ಇವತ್ತಿನಿಂದ ನಮ್ಮ ಮನೆ ಕಸ ಹೊರಗೆ ಬರಬಾರದು, ಅದು ಬಕೆಟಿಗೆ ಹೋಗಬೇಕು, ಚೀಲಕ್ಕೆ ಇಡಬೇಕು. ಯಾವುದೇ ಕಾರಣಕ್ಕೂ ನೀವು ಮಣ್ಣಿಗೆ, ನೀರಿಗೆ, ಬೆಂಕಿಗೆ ನೀವು ಇದನ್ನು ಹಾಕಿದರೆ ಅದು ತುಂಬಾ ದೋಷ ಬರ್ತದೆ, ತೊಂದರೆ ಬರುತ್ತದೆ. ಅದಕ್ಕಾಗಿ ಇವತ್ತಿನಿಂದ ನಮ್ಮ ಗ್ರಾಮದಲ್ಲಿ ಒಂದು ಜಾಗೃತಿ ಆಗುತ್ತೆ. ಯಾವುದು ಜಾಗೃತಿ? ಸ್ವಚ್ಛತೆಯ ಜಾಗೃತಿ. ಕಸ ಬಿಸಾಡಲಿಕ್ಕಿಲ್ಲ, ಸುಡಲಿಕ್ಕಿಲ್ಲ. ಪಂಚಾಯತ್ ಕೊಟ್ಟ ಬಕೆಟ್ಗೆ ಹಾಕುತ್ತೇವೆ, ಚೀಲಕ್ಕೆ ತುಂಬಿಸಿ ಪಂಚಾಯತ್ ಕೊಡುತ್ತೇವೆ. ಈ ಚೀಲಕ್ಕೆ ಹಾಕಿಕೊಟ್ಟ ಕಸವನ್ನು ನಮ್ಮ ಗ್ರಾಮ ಪಂಚಾಯತ್ನವರು ಅಲ್ಲಿ ಒಂದು ಘಟಕ ಉಂಟು, ಅಲ್ಲಿಗೆ ತಂದು ಅದನ್ನು ವಿಂಗಡಿಸಿ, ಮರು ವಿಂಗಡಿಸಿ, ಚೀಲಕ್ಕೆ ತುಂಬಿಸಿ ಅದನ್ನು ಮತ್ತೆ ಫ್ಯಾಕ್ಟರಿಗೆ ಕಳಿಸ್ತಾರೆ. ಅದು ಮತ್ತೆ ಇನ್ನೊಂದು ರೂಪಕ್ಕೆ ಬರುತ್ತೆ. ಅದರ ಕ್ರಮದಲ್ಲಿ ಅದನ್ನು ರೀಸೈಕಲ್, ಪುನರ್ ಉತ್ಪತ್ತಿ ಮಾಡುವಂತ ಕೆಲಸ ಆಗ್ತದೆ. ನಮ್ಮ ಹರೆಕಳದಲ್ಲಿ ಇವತ್ತು ನಿಮ್ಮ ಗ್ರಾಮ ಒಳ್ಳೆ ಹೆಸರುಂಟು. ಈ ತರದ ಗ್ರಾಮ ಸೌಧ, ಇಷ್ಟು ಒಳ್ಳೆಯ ಕಟ್ಟಡ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲಿಯೂ ಇಲ್ಲ. ನಿಮ್ಮ ಗ್ರಾಮದಲ್ಲಿ ಒಂದು ಗ್ರಾಮ ಆಸ್ಪತ್ರೆ ಉಂಟು, ಅಂತ ಆಸ್ಪತ್ರೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಇಲ್ಲ. ನಿಮ್ಮ ಗ್ರಾಮದಲ್ಲಿ ಒಂದು ಒಳ್ಳೆಯ ಸೇತುವೆ ಉಂಟು, ಅಂತ ಸೇತುವೆ ಬೇರೆ ಕಡೆ ಇಲ್ಲ. ನಿಮ್ಮ ಗ್ರಾಮದಲ್ಲಿ ಏನಪ್ಪದವರು ಹಸಿ ಕಸವನ್ನು ಗೊಬ್ಬರ ಮಾಡಲಿಕ್ಕೆ ದೊಡ್ಡ ಒಂದು ಕಟ್ಟಿದ್ದಾರೆ, ಘಟಕ ಕಟ್ಟಿದ್ದಾರೆ ದೊಡ್ಡದು ಹಸಿ ಕಸಕ್ಕೆ. ನಾವಿಲ್ಲಿ ನಮಗೆ ಮನೆ ಬರೋ ಹಸಿ ಕಸವನ್ನು ನಾವು ಗ್ರಾಮ ಪಂಚಾಯತ್ನವರು ಆ ಏನಪ್ಪದ ಕಂಪನಿಗೆ ಕೊಡುತ್ತೇವೆ. ಒಣ ಕಸವನ್ನು ಇಲ್ಲೇ ನಮ್ಮ ಮಹಿಳೆಯರು ತರಬೇತಿಯಾಗಿ ಬಂದಿದ್ದಾರೆ, ಇದಕ್ಕೆ ವಾಹನ ಬಂದಿದೆ, ಅಲ್ಲಿ ತಂದು ವಿಂಗಡಿಸಿ, ಮರು ವಿಂಗಡಿಸಿ ಅದನ್ನು ಮತ್ತೆ ಫ್ಯಾಕ್ಟರಿಗೆ ಕಳಿಸುತ್ತಾರೆ. ಇಲ್ಲಿ ಬಂದವರು ಇವತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಪ್ಲಾಸ್ಟಿಕ್ ಕಸ ನಿಮ್ಮ ಹೊಲೆಗೆ ಹೋಗಬಾರದು, ತೋಡಿಗೂ ಹೋಗಬಾರದು, ರಸ್ತೆ ಬದಿಗೂ ಹೋಗಬಾರದು, ಚರಂಡಿಗೂ ಹೋಗಬಾರದು. ಆಮೇಲೆ ನೀವು ಪ್ಲಾಸ್ಟಿಕ್ ಕಸವನ್ನು ಇನ್ನು ಮುಂದೆ ಅಲ್ಲಿ ಬಿಸಾಡಿದರೆ, ಸುಟ್ಟರೆ 500 ರೂಪಾಯಿಯಿಂದ 25,000 ರೂಪಾಯಿ ದಂಡ ಹಾಕಲಿಕ್ಕೆ ಕಾನೂನು ಉಂಟು. 500 ರೂಪಾಯಿಯಿಂದ 25,000 ರೂಪಾಯಿ ದಂಡ ಹಾಕಬಹುದು. ನಿಮಗೆ ದಂಡ ಹಾಕಲಿಕ್ಕೆ ನಿಮ್ಮ ಮನಸ್ಸಿಲ್ಲ, ನೀವು ಒಳ್ಳೆಯ ಜನರು, ಆಮೇಲೆ ನೀವು ಮಹಿಳೆಯರಿದ್ರೆ ನಾನು ಹೇಳಿದ್ದೇನೆ ವಿಶ್ವದ ಶಕ್ತಿ. ಅದಕ್ಕಾಗಿ ನೀವು ನಮ್ಮ ಮನೆಯಲ್ಲಿರುವ ಮಕ್ಕಳಿಗೆ, ನನ್ನಂತ ಪುರುಷರಿಗೆ ಹೇಳಬೇಕು, ಸ್ವಚ್ಛತೆ ಮಾಡಬೇಕು, ನಮ್ಮ ಮನೆಯನ್ನು ಕಸಮುಕ್ತ ಮಾಡಬೇಕು. ನಮ್ಮ ಮನೆ ಕಸಮುಕ್ತ ಆದರೆ ಸ್ವಚ್ಛ ಮನೆ ಆಗ್ತದೆ, ನಮ್ಮ ಮನೆ ಕಸಮುಕ್ತ ಮನೆ ಆದರೆ ಸ್ವಚ್ಛ ಮನೆ ಆದರೆ ನಮ್ಮ ಮನೆಯೇ ಸ್ವರ್ಗ ಆಗ್ತದೆ. ನಮ್ಮ ಮನೆ ಸ್ವರ್ಗ ಆಗಬೇಕು ಅಂದ್ರೆ ನಮ್ಮ ಮನೆ ಸಂಪೂರ್ಣ ಸ್ವಚ್ಛ ಇರಬೇಕು. ನಮ್ಮ ಮನೆ ಪ್ಲಾಸ್ಟಿಕ್ ಕಸವನ್ನು ಸುಟ್ಟರೆ, ಬಿಸಾಡಿದರೆ ನಮ್ಮ ಮನೆ ನರಕ ಆಗುತ್ತದೆ. ನರಕ ಅಂದ್ರೆ ಅದು ಕಷ್ಟ, ಕೊಳಕು. ಸ್ವರ್ಗ ಅಂದ್ರೆ ಅದು ಸಂತೋಷ, ಸಮೃದ್ಧಿ, ಸುಖ. ಅದಕ್ಕಾಗಿ ಸ್ವಚ್ಛತೆಯನ್ನು ನೀವು ಪಾಲಿಸಬೇಕು ಅಂತ ನಾನು ನಿಮ್ಮ ಹತ್ರ ಕೇಳೋದು. ಯಾಕಂದ್ರೆ ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ, ಅಪಾಯಕಾರಿ ಪ್ಲಾಸ್ಟಿಕ್ ವಿಷಕಾರಿ. ಪ್ಲಾಸ್ಟಿಕ್ ಹೊಗೆ ಪ್ರಾಣಕ್ಕೆ ಧಗೆ, ಪ್ಲಾಸ್ಟಿಕ್ ತೋರಣ ತಂದೀತು ಮರಣ. ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಈಗ ಈ ಪ್ಲಾಸ್ಟಿಕ್ ವಿಷಯ ಈಗಾಗಲೇ ಯಾರ ಮನೆಯಲ್ಲಿ ಪ್ಲಾಸ್ಟಿಕ್ ಕಸವನ್ನು ಸುಡದೆ ಬಿಸಾಡದೆ ಬೇರೆ ತೆಗೆದಿರುವವರು ಯಾರಿದ್ದಾರೆ? ಕೈ ತೋರಿಸಿ. 1 2 3 4 ತುಂಬ ಕೈಗಳ ಮೇಲೆ ಬಂದು ಕೈ ಕೆಳಗಾಕಿ. ನಾನು ನಿಮ್ಮ ಊರಿನಲ್ಲಿ ಅತಿಕ ಅವರ ಮನೆಗೆ ಹೋಗಿದ್ದೇನೆ, ಮತ್ತೆ ಅವರ ಸಹೋದರಿ ಮೈಮುನ ಕಾಂಡದಲ್ಲಿ, ಮತ್ತೆ ನಮ್ಮ ಡೈರಿ ಮೈಮುನ ಅವರ ಮನೆಗೆ ಹೋಗಿದ್ದೇನೆ. ಅತಿಕ ಅವರ ಮನೆ ಮತ್ತೆ ಅವರ ತಂಗಿಯ ಮನೆ 2 ಕಡೆ ಹೋಗಿದ್ದೇನೆ. ಆ ಅತಿಕ ಮತ್ತು ಮಲಾರಕೋಡಿಯ ಅತಿಕ ಮೈಮುನವರ 2 ಮನೆಗಳಲ್ಲಿ ಪ್ಯಾಡ್ ಪ್ಯಾಂಪರ್ಸ್ ಅನ್ನು ಉಳ್ಳಾಳದ ವಾಹನಕ್ಕೆ ಕೊಡ್ತಾರಂತೆ. ಮತ್ತೆ ಅವರ ಮನೆಯಲ್ಲಿ ಹಸಿ ಕಸವನ್ನು ಗೊಬ್ಬರ ಮಾಡುವುದು, ಬಕೆಟಿನಲ್ಲಿ ಗೊಬ್ಬರ ಹೇಗೆ ಮಾಡ್ತಾರೆ. ಪ್ಲಾಸ್ಟಿಕ್ ಕಸವನ್ನು ಸುಡದೆ ಬಿಸಾಡಿ ತೆಗೆದಿಟ್ಟಿದ್ದಾರೆ. ಆ ಅತಿಕ ಮತ್ತು ಮೈಮುನ ಮನೆಗೆ ನೀವು ಹೋಗಬೇಕು. ನಾವು ಹೋಗಿದ್ದೇವೆ. ನಿಜವಾಗಿ ಅವರ ಮನೆ ಒಂದು ರೀತಿಯ ಸ್ವರ್ಗ ತರ ಉಂಟು. ಇಡೀ ಮನೆ ಸುತ್ತ ಹಣ್ಣಿನ ಗಿಡಗಳುಂಟು, ಸ್ವಚ್ಛ ಉಂಟು, ಹಸಿರು ಉಂಟು, ಮಾದರಿ 2 ಮನೆ. ಒಂದು ಮನೆಯಲ್ಲಿ ಬಾಳೆ ತೋಟದಲ್ಲಿ ಬಾಳೆ ಮರದ ಗಿಡದಲ್ಲೇ ಹಣ್ಣು ಅಲ್ಲಿ ಆಗಿತ್ತು. ಅದು ಹಣ್ಣು ಅವರು ತಿನ್ನುವುದಿಲ್ಲಂತೆ, ಬೇರೆಯವರು ಕೊಡುವುದಂತೆ. ಅಂದರೆ ಆ 2 ಮನೆಗಳು ಮಾದರಿ. ಆ ಮೈಮುನ ಮತ್ತು ಅತಿಕ ಅವರ ತರಹ
ನಿಮ್ಮ ಮನೆ ಇರಬಹುದು, ನಾನು ಬರ್ಲಿಲ್ಲ ನಿಮ್ಮ ಮನೆಗೆ. ಇವತ್ತು ಇಲ್ಲಿ ಬಂದವರ ಎಲ್ಲ ಮನೆಗಳಿಗೆ ನಾವು ಭೇಟಿ ಕೊಡುತ್ತೇವೆ. ಎಲ್ಲರ ಮನೆಗೆ ಒಳಗೆ ಬರುವಾಗಲೇ ಅಂಗಳದಲ್ಲಿ ಯಾವುದೇ ಕಸ ಇರಲಿಕ್ಕಿಲ್ಲ. ನಿಮಗೆ ಕೊಟ್ಟ ಬಕೆಟಿನಲ್ಲಿ ಹಸಿ ಕಸ ಇರಬೇಕು, ಚೀಲದಲ್ಲಿ ಒಣ ಕಸ ಇರಬೇಕು, ಮನೆ ಸುತ್ತ ಹಸಿರು ಗಿಡಗಳಿರಬೇಕು. ಒಂದು ವೇಳೆ ನಿಮ್ಮ ಮನೆ ಸುತ್ತ ಹಸಿರು ಇಲ್ಲದಿದ್ದರೆ, ನಿಮಗೆ ಹಣ್ಣಿನ ಗಿಡಗಳು ನೆಡಬೇಕು ಅಂತ ಮನಸ್ಸಿದ್ದರೆ, ಒಂದು 14 ಗಿಡ ನೆಟ್ಟರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 4,900 ರೂಪಾಯಿ ಸಿಗುತ್ತದೆ. 4,900 ರೂಪಾಯಿ ನಿಮ್ಮ ಕೈ ತೋಟ ಅಥವಾ ಪೌಷ್ಟಿಕ ತೋಟ ಮಾಡಿದರೆ 14 ಗಿಡ ನೆಟ್ಟರೆ 4,900 ರೂಪಾಯಿ ಸಿಗುತ್ತದೆ. ಅದೇ ತರ ನಿಮಗೆ ಸ್ವಲ್ಪ ಜಾಗ ಇದ್ದರೆ ಒಂದು 25 ಮಲ್ಲಿಗೆ ಗಿಡ ನೆಟ್ಟರೆ 5,600 ರೂಪಾಯಿ ಸಿಗುತ್ತದೆ. ಮನೆಯಲ್ಲಿ ಮಲ್ಲಿಗೆ ತೋಟ ಮಾಡಬಹುದು, ಕೈ ತೋಟ ಮಾಡಬಹುದು. ಒಂದು ವೇಳೆ ಬಾವಿ ಮಾಡುತ್ತಿದ್ದರೆ, ದನದ ಕೊಟ್ಟಿಗೆ ಕಟ್ಟುತ್ತಿದ್ದರೆ, ಕೋಳಿ ಶೆಟ್ಟಿ ಕಟ್ಟುತ್ತಿದ್ದರೆ ಅದಕ್ಕೂ ಸಹಾಯ ಸಿಗುತ್ತದೆ. ಎಲ್ಲಕ್ಕಿಂತ ಮೊದಲು ನಮ್ಮ ಮನೆಯನ್ನು ಕಸಮುಕ್ತ ಮನೆ, ಸ್ವಚ್ಛ ಮನೆ ಆಗಬೇಕು. ಈಗ ನೀವೆಲ್ಲ ಹೇಳಬೇಕು, ಕಸಮುಕ್ತ ಮನೆ ಆಗಬೇಕು, ಸ್ವಚ್ಛ ಮನೆ ಆಗಬೇಕು ಅಂತಂದ್ರೆ ಮೊದಲು ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ಮೊದಲು ನಮ್ಮ ಮನಸ್ಸು, ಜೋರಾಗಿ ಹೇಳಿ, ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು. ಸ್ವಲ್ಪ ಕೈ ಮೇಲೆ ತೋರಿಸಿಲ್ಲ, ನಮ್ಮ ಮನಸ್ಸು ಹೇಳಿ, ನಮ್ಮ ಮನಸ್ಸು ಮನಸ್ಸು ಸ್ವಚ್ಛ ಆದ್ರೆ ಮನೆ ಸ್ವಚ್ಛ ಆಯ್ತು. ನಮ್ಮ ಮನೆ ಸ್ವಚ್ಛ ಮನೆ ಹೇಳಿ ಅಂದ್ರು. ನಮ್ಮ ಮನೆ ನಮ್ಮ ಅಂಗಳ ಸ್ವಚ್ಛ ಅಂಗಳ, ನಮ್ಮ ಅಂಗಳ ಸ್ವಚ್ಛ ಅಂಗಳ, ನಮ್ಮ ರಸ್ತೆ ಸ್ವಚ್ಛ ರಸ್ತೆ, ನಮ್ಮ ತೋಡು ಸ್ವಚ್ಛ ಆಗಬೇಕು, ನಮ್ಮ ಚರಂಡಿ ಸ್ವಚ್ಛ ಆಗಬೇಕು, ನಮ್ಮ ಚರಂಡಿ, ತೋಡು, ರಸ್ತೆ ಸ್ವಚ್ಛ ಆಗಬೇಕು ಅಂತ ಮೊದಲಾಗಿ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ಯಾರ ಮನಸ್ಸು ಸ್ವಚ್ಛ ಉಂಟು ಅವರ ಆಲೋಚನೆ ಸ್ವಚ್ಛ ಉಂಟು ಆಗ್ತದೆ, ಮಾತು ಸ್ವಚ್ಛ ಆಗ್ತದೆ. ಮನಸ್ಸು ಶುದ್ಧ ಇರುವವರಿಗೆ ಕಾಯಿಲೆ ಬರುವುದು ಕಡಿಮೆ ಆಗ್ತದೆ. ಅದಕ್ಕಾಗಿ ಸ್ವಚ್ಛತೆಯಿಂದ ಆರೋಗ್ಯ, ಸ್ವಚ್ಛತೆಯಿಂದ ಅಭಿವೃದ್ಧಿ, ಸ್ವಚ್ಛತೆಯಿಂದ ಸಮೃದ್ಧಿ. ನಿಮಗೆ ಆರೋಗ್ಯ ಬೇಕಾ? ಸ್ವಚ್ಛತೆ ಮಾಡಿ. ಅಭಿವೃದ್ಧಿ ಬೇಕಾ? ಸ್ವಚ್ಛತೆ ಮಾಡಿ. ಸಮೃದ್ಧಿ ಬೇಕಾ? ಸ್ವಚ್ಛತೆ ಕಾಪಾಡಿ. ಈಗ ನಾನು ಹೇಳಿದ ಮಾತು ಸರಿ ಅಂತ ಹೇಳುವ ಕೈ ತೋರಿಸ ಮೇಲೆ, ನಾನು ಹೇಳಿದ ಕರೆಕ್ಟ್ ಉಂಟು ಅಂತ ಹೇಳುವ ಕೈ ತೋರಿಸಿ. ವೆರಿ ಗುಡ್, ಕೈ ತೋರಿಸ. ಹಾಗೆ ಎರಡನೇದು, ನಾವು ಹೇಳಿದ ಮಾತು ಕರೆಕ್ಟ್ ಉಂಟು, ಕೇಳಿದ್ದು ಕರೆಕ್ಟ್ ಉಂಟು. ಈ ಮಾತನ್ನು ಕೇಳಿದ ಹಾಗೆ ನಾವು ಇವತ್ತಿನಿಂದ ಮನೆಯಲ್ಲಿ ಇದನ್ನು ಮಾಡಿ ತೋರಿಸುತ್ತೇವೆ ಹೇಳುವ ಕೈ ತೋರಿಸಿ. ಇದನ್ನು ಇಟ್ಕೊಳ್ಳಿ. ನನಗೆ ಬಹಳ ಖುಷಿ ಆಯಿತು. ಕೈ ಕೆಳಗೆ ಹಾಕಿ. ಈ ತರದ್ದು ಎಲ್ಲಿಯೂ ಮಹಿಳೆಯರಿಂದ ಉತ್ತರ ಸಿಕ್ಕಿಲ್ಲ. ಅದಕ್ಕಾಗಿ ನಾನು ನಿಮಗೆ ಒಂದು ಅಭಿನಂದನೆ, ಪ್ರೀತಿಯ ಕಪ್ಪಾಳೆ ನಾನು ಒಬ್ಬನೇ ಕೊಡುವುದು. ನೀವು ಯಾರು ಹಾಕಬೇಡಿ, ನಾನು ಹಾಕ್ತೇನೆ, ನೀವು ಸುಮ್ಮನೆ ನೋಡಿ. ಎಷ್ಟು ಸಂಖ್ಯೆ ಇತ್ತು ಲೆಕ್ಕ ಮಾಡಿ. ಎಷ್ಟಿತ್ತು? 28 ಅಲ್ಲ, 10 ಅಲ್ಲ, 10 ಅಲ್ಲ, 18. ನೋಡಿ, ನಿಮಗೆ ಮನೆಯಲ್ಲಿ ಒಬ್ಬೊಬ್ಬರಿದ್ದಾಗ ಏನಾದ್ರೂ ಮೈಕೈ ನೋವು ಬಂತು, ತಲೆನೋವು ಬಂತು ಅಂತಾರೆ. ಒಂದು ನಿಮ್ಮ ಮನೆಯಲ್ಲಿ ಬೀಡಿ ಕಟ್ಟುವವರಿದ್ದಾರೆ, ನೀವು 2 ಸಲ ಈ ಚಪ್ಪಾಳೆ ಹಾಕಿ ಬೀಡಿ ಕಟ್ಟಲು ಶುರು ಮಾಡಿ, ಆ ದಿವಸ 100 ಬೀಡಿ ಜಾಸ್ತಿ. 100 ಬೀಡಿ ಜಾಸ್ತಿ ಆಗ್ತದೆ. 100 ಬೀಡಿ ಜಾಸ್ತಿ ಅಲ್ಲ, ಅದರೊಟ್ಟಿಗೆ ನಮಗೆ ಉಲ್ಲಾಸ ಇಲ್ಲ, ಬೇಜಾರು ಉಂಟು, ಮೈಕೈ ನೋವು ಉಂಟು ಅಂತಾರೆ. ಈ ಚಪ್ಪಾಳೆ ಹಾಕಿದರೆ ಮೈಕೈ ನೋವು ಹೋಗುತ್ತದೆ, ತಲೆನೋವು ಹೋಗುತ್ತದೆ, ದುಃಖ ಹೋಗುತ್ತದೆ, ಸಂತೋಷ ಆಗುತ್ತದೆ. ಇದು ಸಂತೋಷದ ಚಪ್ಪಾಳೆ. ಈಗ ನಾವೆಲ್ಲರೂ ಸೇರಿ 18 ಸಂಖ್ಯೆಯ ಸಂತೋಷದ ಚಪ್ಪಾಳೆ ಹಾಕಬೇಕು. 1, 2, 3 ಸ್ಟಾರ್ಟ್. ಹೀಗೆ ಎಲ್ಲರ ಕೈ ಕಾಣಿಲ್ಲ, ಸ್ವಲ್ಪ ಕೈ ಮೇಲೆ ಹಾಕಬೇಕು. 1, 2, 3 ಸ್ಟಾರ್ಟ್. ಇವತ್ತಿನಿಂದ ಇಲ್ಲಿಗೆ ಬಂದವರಿಗೆ ಆರೋಗ್ಯ ಒಳ್ಳೆಯದಾಗ್ತದೆ, ದುಃಖ ಕಡಿಮೆ ಆಗ್ತದೆ, ಸಂತೋಷ ಹೆಚ್ಚಾಗುತ್ತೆ. ನಮ್ಮ ಮನೆ ಸಂಪೂರ್ಣ ಸ್ವಚ್ಛ ಮನೆ ಆಗುತ್ತೆ. ಸ್ವಚ್ಛತೆಯೇ ಸಮೃದ್ಧಿ. ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ನಮ್ಮ ಮನೆ ಕಸಮುಕ್ತ ಮನೆ, ನಮ್ಮ ಮನೆ ಸ್ವಚ್ಛ ಮನೆ, ನಮ್ಮ ಮನೆ, ನಮ್ಮ ಗ್ರಾಮ ಕಸಮುಕ್ತ ಗ್ರಾಮ, ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ, ನಮ್ಮ ತೋಡು ಸ್ವಚ್ಛ ತೋಡು, ನಮ್ಮ ರಸ್ತೆ ಸ್ವಚ್ಛ ರಸ್ತೆ, ನಮ್ಮ ಚರಂಡಿ
ಮಾಡಬೇಕು. ಅವಕಾಶಕ್ಕಾಗಿ ನಿಮಗೆ ಪಂಚಾಯತಿಗೆ ವಂದನೆಗಳು. ಬಹಳ ಚೆನ್ನಾಗಿ ವಿಚಾರ ತಿಳಿಸಿದ್ದಾರೆ. ಈಗ ನಮ್ಮ ಉಪಾಧ್ಯಕ್ಷರು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಹೇಳಿದರು. ಅವರೆಲ್ಲ ಸದಾ ಅರ್ಥ ಉಂಟಂತೆ ಈಗ ಆಡಳಿತ ಮಂಡಳಿಗೆ 1ನೇ ತಾರೀಕಿನಿಂದ ನಿಮ್ಮ ಕಸವನ್ನೆಲ್ಲ ಸಂಗ್ರಹ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ಕಸ ಸಂಗ್ರಹ ಮಾಡುವಾಗ ನಾವು ಮನೆಯಲ್ಲಿ ಎಲ್ಲಾ ಕಸವನ್ನು ಹಾಕಿ ಕೊಟ್ಟರೆ ನಾವಿಲ್ಲಿ ಏನೆಲ್ಲ ಹೋಯ್ತು ಅದು ಆಗಬಾರ್ದು. ಕಸವನ್ನು ಪ್ರತ್ಯೇಕವಾಗಿ ಮಾಡಿ ಕೊಳೆಯುವ ಕಸ ಬೇರೆ, ಕೊಳೆಯದ ಕಸ ಬೇರೆ, ಮತ್ತೆ ಪ್ಲಾಸ್ಟಿಕ್ ಅನ್ನು ಬೇರೆ ತೆಗೆದಿಡಬೇಕು. ಇಷ್ಟು ಮಾಡಿ ಕೊಟ್ಟರೆ ನಾವು ಇವತ್ತು ಮಾಡಿದ ತೀರ್ಮಾನಕ್ಕೆ ಅರ್ಥ ಬರ್ತದೆ. ಯಾರು ಕೂಡ ನಮ್ಮಲ್ಲಿ ಇದ್ದ ಕಸವೆಲ್ಲ ಗಾಡಿ ಬರ್ತದೆ ಹಾಕಿ ಬಿಟ್ಟರೆ ನಮಗೆ ಜಾಗೃತಿ ಇಲ್ಲ ಅಂತ ಆಗ್ತದೆ. ಅದಕ್ಕಾಗಿ ಇದರ ಬಗ್ಗೆ ನೀವೆಲ್ಲೂ ಪ್ರತಿ ಮನೆಯವರು ಯಾರು ಕೂಡ ಎಲ್ಲ ಕಸವನ್ನು ಒಟ್ಟಿಗೆ ಹಾಕಿ ಕೊಡಬಾರ್ದು. ಅದನ್ನು ಬೇರೆ ಬೇರೆ ಮಾಡಿ ಬಕೆಟ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಹಾಕಿಟ್ಟು ಗಾಡಿ ಕೊಡಬೇಕು. ಅದು 1ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ ಅಂತ ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಇದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಈಗ ನಮ್ಮಲ್ಲಿ 1,500 ಮನೆ, 1,500 ಸುಮಾರು. ಈಗ ನಾವು ಹೇಳಿದ್ರು ಕರೆಕ್ಟ್ ಮಾಡಿದಂತಹ 100 ಮನೆಗಳಿಗೆ ಒಂದು ಬಹುಮಾನ, 100 ಮನೆಗಳಿಗೆ ಬಹುಮಾನ, ಕರೆಕ್ಟ್ ಆಗಿ ಮಾಡಿದವರಿಗೆ 100 ಮನೆಗಳಿಗೆ ಬಹುಮಾನ. ದೊಡ್ಡ ಸಭೆ ಮಾಡುವುದು, ದೊಡ್ಡ ಸಭೆ ಮಾಡಲಿಕ್ಕೆ ಉಂಟು. ಇನ್ನು ಮುಂದೆ ಮೇಲ್ಮೇಲೆ ಬೇರೆ 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 ಬಂದು ಬರ್ಲಿಕ್ಕಿದ್ದಾರೆ. ಅದಕ್ಕಾಗಿ ನೀವು ಇವರು ಹೇಳಿದ ರೀತಿಯಲ್ಲಿ ಹಸಿ ಕಸ ಒಣಕಸ ಮಿಕ್ಸ್ ಮಾಡಲೇಬಾರದು. ಹಸಿ ಕಸ ಒಣಕಸ ಪ್ಯಾಡ್ ಪ್ಯಾಂಪರ್ಸ್ ಮಿಕ್ಸ್ ಮಾಡಲೇಬಾರದು. ಹಸಿ ಕಸವೇ ಬೇರೆ, ಒಣಕಸವೇ ಬೇರೆ, ಪ್ಯಾಡ್ ಪ್ಯಾಂಪರ್ಸೇ ಬೇರೆ. ಹಸಿ ಕಸ ಅಂದ್ರೆ ಅದು ಕರಗುವ ಕಸ, ಒಣಕಸ ಅಂದ್ರೆ ಪ್ಲಾಸ್ಟಿಕ್ ಇದು, ಪೇಪರ್ ಇದು, ಕಬ್ಬಿಣ ಇಂಥದ್ದು ಮತ್ತೊಂದು. ಅದಕ್ಕೆ ಸ್ವಲ್ಪ ಕಾಸು ಸಿಗುತ್ತೆ. ಕಾಸಿನ ಕಸ, ಕಾಸು ಸಿಗದ ಕಸ. ಹಸಿ ಕಸವನ್ನು ನೀವು ಅಲ್ಲೇ ಗೊಬ್ಬರ ಮಾಡಿದ್ರೆ ಅದು ಗಿಡಗಳಿಗೆ ಆಹಾರ, ನಮಗೆ ಅನ್ನ ಇದ್ದ ಹಾಗೆ. ಪ್ಲಾಸ್ಟಿಕ್ ಕಸವನ್ನು ಬೇರೆ ಇಟ್ಟರೆ ಅದಕ್ಕೆ ಕಾಸು ಬರುತ್ತೆ. ಪ್ಯಾಡ್ ಪ್ಯಾಂಪರ್ಸ್ಗೆ ಕಾಸಿಲ್ಲ. ನೀವು ಸಾಧ್ಯದಷ್ಟು ಪ್ಯಾಡ್ ಪ್ಯಾಂಪರ್ಸ್ ಅನ್ನು ಕಡಿಮೆ ಮಾಡಿ. ನಮ್ಮ ಹಿಂದಿನ ಹಿರಿಯರು ಬಟ್ಟೆಯನ್ನು ಬಳಕೆ ಮಾಡ್ತಾ ಇದ್ರು. ನಮ್ಮ ಬಾಳೆಗುಡಿಯಲ್ಲಿ ಒಬ್ಬರು ಇಂಜಿನಿಯರ್ ಹೆಂಡತಿದ್ದಾರೆ, ಅಬ್ರಿನಾ ಅಂತ. ಅವರೇ ಮತ್ತು ಅವರ ಮಕ್ಕಳಿಗೆಲ್ಲ ಬಟ್ಟೆದೇ ಪ್ಯಾಡ್ ಪ್ಯಾಂಪರ್ಸ್ ಮಾಡಿದ್ದಾರೆ. ಬಟ್ಟೆ ಪ್ಯಾಡ್ ಪ್ಯಾಂಪರ್ಸ್ ಒಳ್ಳೆಯದು. ಅಂಗಡಿಯ ಪ್ಯಾಡ್ ಪ್ಯಾಂಪರ್ಸ್ ಅನ್ನು ಬಳಕೆ ಮಾಡಿದ್ರೆ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ. ನಿಧಾನಕ್ಕೆ ನಾವು ಬಟ್ಟೆಯನ್ನೇ ಬಳಕೆ ಮಾಡಬೇಕು. ದಯವಿಟ್ಟು ಇವತ್ತು ನಾವು ಆದಷ್ಟು ಬೇಗ ನಮ್ಮ ಹರೆಕಾಳವನ್ನು ಕಸಮುಕ್ತ ಮಾಡಿ ಮಾದರಿ ಮಾಡಿ ನಮ್ಮ ಹರೆಕಾಳವನ್ನು ಒಳ್ಳೆಯ ಗ್ರಾಮ ನೋಡಲಿಕ್ಕೆ ಮಂಗಳೂರಿನಿಂದ, ಬೆಂಗಳೂರಿನಿಂದ, ಡೆಲ್ಲಿಯಿಂದ, ವಿದೇಶದಿಂದ ಬಂದು ನೋಡುವ ಹಾಗೆ ಆಗಬೇಕು. ಇದನ್ನು ಮಾಡಲೇಬೇಕು ಅಂತ ನಾನು ನಿಮಗೆ ಮನವಿ ಕೊಡುವುದು. ನೀವು ಯಾವಾಗಲೂ ಪಂಚಾಯತಿಗೆ ಮನವಿ ಕೊಡುತ್ತೀರಿ, ನಾನು ನಿಮಗೆ ಮನವಿ ಕೊಡುವುದೇನು? ಕಸಮುಕ್ತ ಮಾಡಿ. ಇದು ಮಾಡಿದ ಲಾಭ ಯಾರಿಗೆ? ಪಂಚಾಯತಿಗಲ್ಲ, ನಿಮಗೆ, ನಿಮ್ಮ ಮನೆಯವರಿಗೆ, ಊರಿಗೆ, ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಮಣ್ಣಿಗೆ, ನೀರಿಗೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸಂಪೂರ್ಣ ಸ್ವಚ್ಛತೆ ಬೇಕು ಅಂತ ನನಗೆ ಕೊನೆಯ ಮಾತು. ನಿಮ್ಮ ಹತ್ರ ಕೇಳಿಕೊಳ್ಳುವುದು, ನಮ್ಮ ಅರೆಕಾಳಕ್ಕೆ ಒಳ್ಳೆ ಹೆಸರುಂಟು ಈಗ ಅವ್ರು ಹೇಳಿದ್ರಲ್ಲ. ಆದ್ರೆ ಕಸದಲ್ಲಿ ಒಂದು ಕೆಟ್ಟ ಹೆಸರಿದೆ, ನಿಮ್ಗೆ ಗೊತ್ತಿರ್ಬೋದಲ್ಲ. ಕಸದ ಬಗ್ಗೆ ಇಷ್ಟೆಲ್ಲ ಉಂಟು, ಕಸ ಎಲ್ಲ ಮಾರ್ಗದಲ್ಲಿ ಉಂಟಲ್ಲ ಅಂತ ಹೇಳ್ತಾರೆ. ಅದು ನಮ್ಮ ಜನರಿಗೆ ಒಳ್ಳೆಯದಲ್ಲ. ಈಗ ಇದನ್ನು ಕಡಿಮೆ ಮಾಡಬೇಕಾದ್ರೆ ನಮ್ಮ ಹತ್ರ ಉಂಟು, ಪಂಚಾಯತ್ ಮಾಡಲಿಕ್ಕೆ ಆಗುದಿಲ್ಲ. ಇದಕ್ಕೆ ನಿಮ್ಮ ಪ್ರಯತ್ನ ಬೇಕು. ಈಗ ಅವರು ಸರಿ ಹೇಳಿದಾಗೆ ಮಾಡುವಂತ ಒಂದು ಪಂಚಾಯತ್ ಇದೆ, ಅದು ಇಲ್ಲಲ್ಲ, ಮೇಘಾಲಯದಲ್ಲಿ. ಮೇಘಾಲಯ ಅಂತ ಒಂದು ರಾಜ್ಯ ಇದೆ. ಆ ಮೇಘಾಲಯದಲ್ಲಿ ಮೌಲಿನಾಂಗ್ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಈ ರೀತಿ ಮಾಡ್ತಾರೆ. ಅದಕ್ಕಾಗಿ ಇಡೀ ವಿಶ್ವದಲ್ಲಿ ಅದು ಒಂದೇ ಗ್ರಾಮ. ಈಗ ನಾವಿಲ್ಲಿ ಯಾಕೆ ಹೇಳುದು? ಈಗ ಮೌಲಿನಾಂಗಿನ ಹಾಗೆ ಅರೆಕಳ ಬರಬೇಕು. ನೆಕ್ಸ್ಟ್ಗೆ ಅರೆಕಳದಲ್ಲಿ ಯಾರು ಕೂಡ ಕಸವನ್ನು ಬೀದಿಗೆ ಬಿಸಾಡುವುದಿಲ್ಲ ಅಂತ ಹೇಳುವ ಬಗ್ಗೆ ಮಾಡ್ಲಿಕ್ಕಾಗಿ ನಾವು ಇವತ್ತು ನಿಮ್ಮ ಹತ್ರ ಓಡಿ ಬಂದದ್ದು. ಇದು ನಮಗೆ ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಾಯ್ತು ನಿಮ್ಮನ್ನು ನೋಡುವಾಗ. ಈಗ ಇಲ್ಲಿಯ ಮಹಿಳೆಯರ ಸಹಕಾರ ನಮಗೆ ಅರ್ಥಾಗಿ ಬೇಕು. ಎಲ್ಲದಲ್ಲಿ ಒಳ್ಳೆ ಹೆಸರು ಬಂದಿದೆ ಈಗ ಅರೆಕಳಕ್ಕೆ. ಕಸವನ್ನು ನಾವು ಮಾಡಲಿಕ್ಕೆ ನಮ್ಮೆಲ್ಲ ಹೆಸರೆಲ್ಲ ಹೊರಟೋಗ್ತದೆ. ಈ ಹೆಸರು ಹೋಗ್ಲಿಕ್ಕೆ ಬಿಡಬಾರದು ನಾವು. ಅದಕ್ಕೆ ನೀವು ನಿಮ್ಮ ಸಹಕಾರ ಬೇಕು ಅಂತ ನಿಮ್ಮ ಹತ್ರ ಕೇಳಿಕೊಳ್ಳಿ. ನೀವು ಈಗಲೇ ಕೈ ಎತ್ತಿ ಮಾತು ಕೊಟ್ಟಿದ್ದೀರಿ. ಅದೇ ಮತ್ತೊಂದ್ಸಲ ಹೇಳುದು, ಪ್ಯಾಡ್ ಪ್ಯಾಂಪರ್ಸ್ ಯಾವುದೇ ಕಾರಣಕ್ಕೂ ಹಸಿ ಕಸದೊಟ್ಟಿಗೆ ಒಣ ಕಸದ ಹಾಕಲೇಬೇಡಿ. ಬೇರೆ ಕಟ್ಟಿ ಅದು ಇತ್ಯರ್ಥ ಮಾಡುವ. ಆದಷ್ಟು ನೀವೇ ಮಾಡಲಿಕ್ಕೆ ನೋಡಿ, ಅಲ್ಲಿ ಬಿಸಾಡಬೇಡಿ. ಅದು ಹೇಗೆ ಮಾಡುವುದು ಗ್ರಾಮ ಪಂಚಾಯತ್ ಹೇಳುತ್ತೆ. ಇದನ್ನು ಖಂಡಿತವಾಗಿ ಪಾಲಿಸಬೇಕು. ಆಮೇಲೆ ನಿಮ್ಮಲ್ಲಿ, ನಿಮ್ಮ ಊರಿನಲ್ಲಿ ಯಾರಿಗಾದರೂ ಟೈಲರಿಂಗ್ ಕಲಿಬೇಕು ಅಂತಿದ್ದಾರೆ, ಕಂಪ್ಯೂಟರ್ ಕಲಿಬೇಕು ಅಂತಿದ್ದಾರೆ, ತುಂಬಾ ಕಡಿಮೆ ದುಡ್ಡಿನಲ್ಲಿ, ಅಂದರೆ ನೀವು ತಿಂಗಳಿಗೆ 300 ರೂಪಾಯಿ ಕೊಟ್ಟರೆ ಮುಡಿಪಿನಲ್ಲಿ 3 ತಿಂಗಳು, ತಿಂಗಳೇ 300 ತರ 3 ತಿಂಗಳು ಟ್ರೈನಿಂಗ್ ಉಂಟು. ಹಾಗೆ ಹೊಲಿಗೆ ಟ್ರೈನಿಂಗ್ ಉಂಟು ಜನಶಿಕ್ಷಣ ಟ್ರಸ್ಟ್ನಲ್ಲಿ. ನಿಮ್ಮಲ್ಲಿ ಯಾರಾದ್ರೂ ಇದ್ದರೆ ಆ ತರಬೇತಿಯ ಪ್ರಯೋಜನ ಕೂಡ ಪಡೆಯಬಹುದು. ಕಂಪ್ಯೂಟರ್ಗೆ ತಿಂಗಳಿಗೆ 300 ರೂಪಾಯಿ 3 ತಿಂಗಳದ್ದು, ಹೊಲಿಗೆಗೆ ತಿಂಗಳಿಗೆ 200 ರೂಪಾಯಿ, ಅದು 3 ತಿಂಗಳದ್ದು. ತುಂಬಾ ಮಂದಿ ಬರ್ತಾ ಇದ್ದಾರೆ. ಸಂಪರ್ಕ ಮಾಡಿ. ಆಮೇಲೆ ಎಂಬಿಕೆ ಇದ್ದಾರೆ ಇಲ್ಲಿ. ಎಂಬಿಕೆ ಅಂದ್ರೆ ಯಾರು? ಅವರಿಗೆ ನಾವು ಫ್ರೀ ಆಗಿ ಟ್ರೈನಿಂಗ್ ಕೊಡಿಸಿದ್ದೇವೆ. ಎಲ್ಲಿದ್ದಾರೆ ಎಂಬಿಕೆ? ನಿಂತ್ಕೊಳ್ಳಿ. ಹೆಸರು ಕೊಡ್ಲಿ ಅಂತ. ಎಂಬಿಕೆ ಪೂರ್ಣ
ಪೂರ್ಣಿಲತವರಿಗೆ ಹೆಸರು ಕೊಡಿ. ಅವರು ನಮ್ಮಲ್ಲಿಗೆ ಬಂದು ಟ್ರೈನಿಂಗ್ ಪಡೆದಿದ್ದಾರೆ. ಈಗ ಅವರು ಟ್ರೈನಿಂಗ್ ಕಲಿತಿದ್ದಾರೆ. ಅವರು ಸ್ವಚ್ಛ ವಾಹನ ಘಟಕ ಅವರೇ ಟ್ರೈನಿಂಗ್, ಅದು ಫ್ರೀ ಆಗಿ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ. ಟ್ರೈನಿಂಗ್ ಇಬ್ಬರಿಗೆ ಕೊಡುದು, ಇನ್ನೊಬ್ರು ಬಂದ್ರೆ ನಾವು ಕೊಡುತ್ತೇವೆ. ಟೈಲರಿಂಗ್ ತರಬೇತಿ ಉಂಟು, ಕಂಪ್ಯೂಟರ್ ತರಬೇತಿ ಉಂಟು, ಆಮೇಲೆ ಏನುಂಟು ಸ್ವಚ್ಛತೆಯ ಬಗ್ಗೆ ಕೂಡ ತರಬೇತಿ ಕೊಡುತ್ತೇವೆ, ಅಣಬೆ ಕೃಷಿ ಮಾಡೋ ತರಬೇತಿ ಕೊಡುತ್ತೇವೆ, ಮತ್ತೆ ಫಿನಾಯಿಲ್ ಹರ್ಬಲ್ ಫಿನಾಯಿಲ್ ಕೂಡ ತರಬೇತಿ ಕೊಡುತ್ತೇವೆ. ಒಂದು ನೀವೇ ನಿಮ್ಮ ಊರಿಗೆ ತರಬೇತಿ ಬೇಕು ಅಂತಾದ್ರೆ ನಿಮ್ಮ ಊರಿಗೆ ಬಂದು ನಾವು ಹರ್ಬಲ್ ಫಿನಾಯಿಲ್ ಮಾಡೋ ತರಬೇತಿ ಹೇಳಿಕೊಡಬಹುದು. ದಯವಿಟ್ಟು ಎಲ್ಲಕ್ಕಿಂತ ಮುಖ್ಯವಾಗಿ ಕಸ ವಿಷದ ಕಸ, ಹಣದ ಕಸ, ಪ್ಯಾಡ್ ಪೇಪರ್ಸ್ ಕರೆಕ್ಟ್ ಆಗಿ ಮಾಡಿ ಮರೆಯಬೇಡಿ. ನಾವು ಇನ್ನೊಂದ್ಸಲ ಬಂದು ನಿಮಗೆ ಹೇಳಲಿಕ್ಕಿಲ್ಲ, ನೀವು ಚೆನ್ನಾಗಿ ಮಾಡಿದರೆ ನಾವು ನಿಮ್ಮಂತ ಮುಂದೆ ನಾವು ಭಾಷಣ ಮಾಡಿಸುತ್ತೇವೆ. ಅರಿವೇ ಔಷಧಿ, ಅರಿವೇ ಔಷಧಿ, ಶಿಕ್ಷಣವೇ ಶಕ್ತಿ, ಅರಿವೇ ಶಿಕ್ಷಣವೇ ಸ್ತ್ರೀ ಶಕ್ತಿ ನಮ್ಮ ಶಕ್ತಿ, ಸ್ತ್ರೀ ಶಕ್ತಿ ಮಾತಬಲ್ಲಿ, ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ, ಸ್ತ್ರೀ ಶಕ್ತಿ ಇನ್ನೊಂದ್ಸಲದಲ್ಲಿ, ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಸ್ತ್ರೀ ಶಕ್ತಿ ದೇಶ, ಸ್ತ್ರೀ ಶಕ್ತಿ ಜಾಗೃತ ನಾರಿ ಪ್ರಗತಿಗೆ ದಾರಿ, ಜಾಗೃತ ನಾರಿ ಪರಿಸರಕ್ಕೆ ಹಸಿರಸಿರಿ ಪಂಚಾಯತ್ಗೆ ಮಹಿಳಾ ಸಿರಿ, ಪರಿಸರಕ್ಕೆ ಹಸಿರಸಿರಿ ಪಂಚಾಯತ್ಗೆ ಮಹಿಳಾ ಸಿರಿ, ಪರಿಸರಕ್ಕೆ ಹಸಿರಸಿರಿ ಪಂಚಾಯತ್ಗೆ ಮಹಿಳಾ ಸಿರಿ. ಈ ಪಂಚಾಯತಿಯ ಆಗಾಗ ಮಹಿಳೆಯರು ಬರ್ತಾ ಇರಬೇಕು. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಬಿಡಿಒರಿಗೆ ನೀವು ಸ್ವಚ್ಛತೆ ಹೇಳ್ತಾ ಇರಬೇಕು. ಒಳ್ಳೆಯದಾಗಿ ಮಾಡಿದ ಮಹಿಳೆಯರ ಮನೆಗಳ ಕಥೆಯನ್ನು ನಾವು ಮಾಡುತ್ತೇವೆ. ಈಗ ಡೈಲಿ ಮಾಡುವ ಮೈಮುನ ಮೇಡಮ್ನ ಕಥೆ ಎಲ್ಲದಲ್ಲಿ ಬಂತು. ಹಾಗೆ ಸ್ವಚ್ಛ ಮನೆಯ ಕಥೆ ಮಾಡಿ ಅತಿಥವರ ಮೈಮುನವರ ಮನೆ ಸ್ವಚ್ಛ ಮನೆಯ ಕಥೆ ಬರುತ್ತೆ. ಇಲ್ಲಿ ಬಂದ ಎಲ್ಲ ಮನೆಗಳು ವ್ಯಥೆಯ